ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ವತಿಯಿಂದ ಮಂಗಳೂರು ನಗರ ಪೊಲೀಸ್ ಇಲಾಖೆಗೆ 2 ಸ್ಕಾರ್ಪಿಯೋ ವಾಹನಗಳ ಹಸ್ತಾಂತರ ಕಾರ್ಯಕ್ರಮವು ನಗರದ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕಾರಿನ ಕೀಯನ್ನ ನಬಾರ್ಡ್ ಸಂಸ್ಥೆಯ ಕರ್ನಾಟಕ ವಲಯದ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಸುರೇಂದ್ರ ಬಾಬು ಅವರು ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬ್ಯಾಂಕ್ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ, ಗ್ರಾಹಕರ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. अगर मैं देखूं कोऑपरेटिव बैंक को पूरे स्टेट में 21 कोऑपरेटिव बैंक हैं, 21 कोऑपरेटिव बैंक्स हैं, लेकिन इस तरीके का माहौल, इतना अच्छा माहौल जो परम आदरणीय, जो हम पहले से भी जानते हैं, डॉक्टर राजेंद्र कुमार साहब, 1-1.5 महीने पहले सर आपके प्रोग्राम में मैं नहीं आ पाया, उसके लिए क्षमा चाहता हूँ। आपका जो एक्चुअली हमारे जो एपेक्स लेवल बैंक के साथ बोर्ड में हमारी कभी कभी बात होती है और हम जानते हैं किस लेवल पे आप काम करते हैं, लेकिन ऐसा जो प्रोग्राम है, हम क्योंकि पूरे नेशनल लेवल पे कोऑपरेटिव बैंक के कार्यक्रम देखते रहते हैं किस तरीके से काम होता है, लेकिन ये एक हमारे लिए एक नया अनुभव है, जिसके लिए मैं सर आपको और आपकी पूरी टीम को, कोऑपरेटिव बैंक को, दक्षिण कन्नड़ा बैंक को बहुत बहुत शुभकामनाएं और बधाई देता हूँ। और ये बड़ा ही खुशी का मौका है कमिश्नर साहब, रेड्डी साहब, आपके लिए कि ऐसा मौका शायद बहुत कम आपको मिला होगा। मेरे ख्याल की कोऑपरेटिव बैंक एक्चुअली स्कॉर्पियोज को अपने हमारे जो भी पुलिस पर्सनल्स हैं उनके काम के लिए दे पाए, ये बहुत बड़ा मौका है। ಮಂಗಳೂರು ಪೊಲೀಸ್ ಆಯುಕ್ತರಾದ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಾತನಾಡಿ, ಪೊಲೀಸ್ ಇಲಾಖೆಗೆ ಅತಿ ಮುಖ್ಯವಾಗಿ ವಾಹನ ಅಗತ್ಯವಿದೆ. ಪೊಲೀಸರ ನಿರಂತರ ಕರ್ತವ್ಯಕ್ಕೆ ಅತಿ ಮುಖ್ಯವಾಗಿದೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕರ್ತವ್ಯವನ್ನ ನಿರ್ವಹಿಸಲಾಗುತ್ತಿದೆ ಎಂದು ಹೇಳಿದರು. ಅತಿ ಕಡಿಮೆ ಸಮಯದಲ್ಲಿ ವೆಹಿಕಲ್ಸ್ ಹಸ್ತಾಂತರ ಮಾಡ್ತಾ ಇದ್ದೀವಿ. ಇವತ್ತು ಈ ಆದ್ರೆ ಕೂಡ ನಾವು ಒಂದು ವಾರ ನಮ್ಮ ಆಫೀಸಿಂದ ಪರ್ಮಿಷನ್ ತಗೊಳ್ಳಿಕ್ಕೆ ಅದರಿಂದ ಬಹಳ ಇಷ್ಟು ವೇಗವಾಗಿ ನಮಗೆ ಈ ರೀತಿ ಪೊಲೀಸ್ ಮೊಬಿಲಿಟಿ ಜಾಸ್ತಿ ಮಾಡಲಿಕ್ಕೆ ವೆಹಿಕಲ್ಸ್ ಕೊಟ್ಟಂತ DCC ಬ್ಯಾಂಕ್ಗೆ ಧನ್ಯವಾದಗಳು ತಿಳಿಸ್ತೇನೆ. ಪೊಲೀಸಲ್ಲಿ ಯಾವಾಗಲೂ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಫಿಷಿಯನ್ಸಿ ಡಿಪೆಂಡ್ ಆಗೋದು ನಮ್ಮ ಮೊಬಿಲಿಟಿ ಮೇಲೆ. ನಾವು ಯಾವಾಗಲೂ ಕೂಡ ಇಲ್ಲಿ ನಾವು ಮಂಗಳೂರಲ್ಲಿ ನೋಡಿದ್ರು ಕೂಡ ಸುಮಾರು ಒಂದು 21 ವೆಹಿಕಲ್ಸ್ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಆಗಿ ERSS ವೆಹಿಕಲ್ಸ್ ಇಟ್ಕೊಳ್ಳೋಕ್ಕೆ ಪೊಲೀಸಲ್ಲಿ ಅಂತ ಕರೀತೀವಿ. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದರೆ ಮೋಸ್ಟ್ ಆಫ್ ದಟ್ ಲೇಡೀಸ್ ಕೊಡೋ ಸಮಸ್ಯೆ ನಮ್ಮ 112 ಯಾರು ಕಾಲ್ ಬಂದಿದ್ದಾಗ ನಮ್ಮ ಹತ್ರ ರೆಸ್ಪಾನ್ಸ್ ಸದ್ಯಕ್ಕೆ 6 ರಿಂದ 7 ನಿಮಿಷ ಮಧ್ಯದಲ್ಲಿ ನಡೀತಾ ಇದೆ ಡೈಲಿ ಕೂಡ. ಸೊ ಅದು ನಾವು ನಂಬರ್ ಆಫ್ ವೆಹಿಕಲ್ಸ್, ಆಫೀಸರ್ಸ್, ನಮ್ಮ ಕಂಟ್ರೋಲ್ ರೂಮ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಅದು ಜಾಸ್ತಿ ಆಗ್ತಾ ಬರ್ತದೆ. ಸೊ ಈಗ ರೂರಲ್ ಏರಿಯಾಸ್ ಅಲ್ಲಿ 15 ಮಿನಿಟ್ಸ್ ವರೆಗೂ ಇದೆ, ಸಿಟಿಯಲ್ಲಿ 6 to 7 ಮಿನಿಟ್ಸ್ ಮಧ್ಯೆ ಇದೆ. ನಾವು ಯಾವಾಗಲೂ ಕೂಡ ರೆಸ್ಪಾನ್ಸ್ ಟೈಮ್ ಜಾಸ್ತಿ ಮಾಡಬೇಕಂತ ನೋಡ್ತಾ ಇದ್ವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ವಹಿಸಿ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕ್ಗಳ ತವರೂರು. ಇಲ್ಲಿನ ಬ್ಯಾಂಕ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಬರುತ್ತಿದೆ, ಜನರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದೆ ಎಂದು ಹೇಳಿದರು. ನಮ್ಮ ನಬಾರ್ಡ್ನವರು ಒಂದು ಸಮಯದಲ್ಲಿ ಸಿಕ್ಕಿದ್ರು, ಅವ್ರು ನಮ್ಮ ಜೊತೆ ಬಂದ್ರು. ಅವರಿಗೂ ಇಂತಹ ಸಮಾರಂಭ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಎಲ್ಲಾ ಕಡೆ ಈ ಸಹಕಾರಿ ಬ್ಯಾಂಕ್ಗಳು ಎಲ್ಲ ಈ ರೀತಿಯಾಗಿ ಇಲಾಖೆಯೊಂದಿಗೆ ಸಹಕರಿಸಿ ಅವರ ಅಗತ್ಯತೆಯನ್ನು ಪೂರೈಸುವಲ್ಲಿ ಆ ಶ್ರಮ ಪಡಬೇಕು ಅನ್ನುವಂಥದ್ದನ್ನು ಅವರಿಂದ ಹೇಳಿಸ್ಬೇಕಂತ ನಾನು ಭಾವಿಸ್ತೇನೆ. ಹಾಗಂತ ಹೇಳಿದ್ರೆ ಇವತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಬ್ಯಾಂಕಿಂಗ್ ನ ತವರು ಅಂತ ಒಂದು ಕಾಲದಲ್ಲಿ ಹೇಳ್ಕೊಂಡು, ಈ ವಿಜಯ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಇದೆಲ್ಲ ಇಲ್ಲಿ ಹುಟ್ಟಿದ್ರು. ಆದ್ರೆ ಇವತ್ತು ಈ ಬ್ಯಾಂಕ್ಗಳೆಲ್ಲ ಬೋರ್ಡ್ಗಳೇ ಕಾಣ್ತಾ ಇಲ್ಲ. ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ವಿಜಯ ಬ್ಯಾಂಕ್ ಇಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ. ಒಂದರಲ್ಲಿ ಒಂದು ಹೊಂದಿಕೊಂಡು ಹೋಗ್ತಾ ಇದ್ದೇವೆ ಮತ್ತು ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಸಹಕಾರಿ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ ಅವರು ಜನರೊಂದಿಗೆ ಬೆರೆತು ಜನರಿಗೆ ಬೇಕಾದಂತ ಸೌಲಭ್ಯಗಳನ್ನು ಕೊಟ್ಟು
ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಜನರ ಬ್ಯಾಂಕ್ ಆಗಿ ಸಹಕಾರಿ ಬ್ಯಾಂಕ್ಗಳು ಕೆಲಸ ಮಾಡ್ತಾ ಇದೆ. ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ನಾವು ಮಹಿಳೆಯರಿಗೆ ಒತ್ತು ಕೊಟ್ಟು ಈ ಸ್ವಸಹಾಯ ಗುಂಪುಗಳನ್ನು ರಚಿಸಿದ್ದೇವೆ. ಮೇ 10ನೇ ತಾರೀಕಂದು ನಮ್ಮ ಸ್ವಸಹಾಯ ಗುಂಪುಗಳ 25ನೇ ವರ್ಷದ ಒಂದು ಸಮಾರಂಭ ನಡೆದಿದೆ. ಈ ವೇಳೆ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೊರಕೆ, ಪ್ರಭಾರ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಗೋಪಾಲಕೃಷ್ಣ ಭಟ್ಕೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.